ನಮ್ಮ ಈ ಮಂಗಳೂರು ಸ್ಟೈಲಲ್ಲಿ ಮಾಡುವಂಥ ಫಿಶ್ ಕರಿ ಮಸಾಲೆಗಳಲ್ಲಿ ಇದು ತುಂಬ ಅಂತಂದರೆ ತುಂಬ ರುಚಿಯಾಗಿರುವಂಥದ್ದು. ಎಟ್ಟಿದ ಸಾರು ಅಥವಾ ಎಟ್ಟಿದ ಕಜ್ಪು ಅಂತೀವಿ. ಇದಕ್ಕೆ ಸಿಗಡಿ, ಎಟ್ಟಿ, ಪ್ರಾನ್ಸ್ ಇದರ ಮಸಾಲವನ್ನು ತುಂಬಾ ಸುಲಭವಾಗಿ ರುಚಿಯಾಗಿ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಒಂದು ಅರ್ಧ KGಯಷ್ಟು ಸಿಗಡಿ ಮೀನು ಅಥವಾ ಪ್ರಾನ್ಸನ್ನು ತಗೊಂಡು ಇದನ್ನು ಕ್ಲೀನಾಗಿ ತೊಳ್ಕೊಂಡು ರೆಡಿ ಇಟ್ಕೊಳ್ಳಿ. ಮಸಾಲೆ ಮಾಡೋದಕ್ಕೆ ಒಂದು ಬಾಣಲೆಗೆ 3-4 ಚಮಚ ಕೊತ್ತಂಬರಿ ಬೀಜ, ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಜೀರಿಗೆ, 1 ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಮೆಂತೆ ಮತ್ತು ಒಂದು ಸ್ವಲ್ಪ ಓಮಕಾಳು ನಾನು ಪ್ರತಿ ಮೀನು ಸಾರಿಗೂ ಹಾಕ್ತೀನಿ. ಇದು ನನಗೆ ನನ್ನ ಅಜ್ಜಿ ಕಳಿಸ್ಕೊಟ್ಟಿರೋದು. ಯಾಕಂತಂದರೆ ಸ್ವಲ್ಪ ಅದು ವಾಸನೆಯನ್ನು ತೆಗೆಯುತ್ತೆ, ಜೀರ್ಣಗೊಳ್ಳೋದು ಎಲ್ಲದಕ್ಕೂ ಒಳ್ಳೆಯದು. ಸ್ವಲ್ಪ ಕರಿಬೇವು ಮತ್ತು ಒಣಮೆಣಸು ಹಾಕ್ಕೊಂಡು ಕ್ಲೀನಾಗಿ ಒಂಚೂರು ಲೈಟಾಗಿ ಹುರಿದರೆ ಸಾಕು. ಮೀನು ಸಾರಿಗೆಲ್ಲ ನಾವು ತುಂಬ ಹುರಿಯೋದು ಬೇಕಾಗಿಲ್ಲ. ಹಾಗೆಯೇ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡು ಕೂಡ ಒಂಚೂರು ಹುರಿದುಕೊಳ್ಳಿ. ಯಾವಾಗಲೂ ಕೆಲವರು ಮೀನು ಪದಾರ್ಥ ಮಾಡೋದಿದ್ದರೆ ಮಸಾಲೆಗಳನ್ನೆಲ್ಲ ಫ್ರೈ ಅಂದರೆ ಹುರಿದುಕೊಳ್ಳಲ್ಲ, ಹಾಗೆ ಮಾಡ್ತಾರೆ. ಬಟ್ ನಾನು ಸ್ವಲ್ಪ ಹುರಿದುಕೊತೇನೆ, ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಳ್ಳಿ. ಇದಕ್ಕೆ ಮೆಣಸು ಜಾಸ್ತಿ ಬೇಕಾಗಲ್ಲ ನಮಗೆ. ಬೇರೆದಕ್ಕೆ ಪುಳಿ ಮುಂಚಿಯಲ್ಲೆಲ್ಲ ಮಾಡೋದಕ್ಕೆ ಮೆಣಸು ಜಾಸ್ತಿ ಬೇಕು. ಇದಕ್ಕೆ ಸ್ವಲ್ಪ ಮೆಣಸು, ಒಂದು ಸ್ವಲ್ಪ ಉಪ್ಪು, ರುಬ್ಬುವಾಗ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಒಂದು 3-4 ಎಸಳು ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಕ್ಲೀನಾಗಿ ಮಸಾಲ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಸಪ್ಪೆನೇ ಮಾಡೋದು, ಆದರೂ ತುಂಬ ರುಚಿಯಾಗಿ ಬರುತ್ತೆ. ಯಾಕಂತಂದರೆ ಪ್ರಾನ್ಸ್ ಮೀನಿದೆಯಲ್ಲ, ಅದು ಸಿಕ್ಕಾಪಟ್ಟೆ ರುಚಿ. ಇದು ನೋಡಿ, ಅನ್ನಕ್ಕೂ ನಿಮಗೆ ತುಂಬ ಚೆನ್ನಾಗಿರುತ್ತೆ ಈ ಸಾರು. ಇಡ್ಲಿ ತಿನ್ನೋಕ್ಕೆ, ದೋಸೆ ತಿನ್ನೋದಕ್ಕೆ ಅದ್ಭುತವಾಗಿರುತ್ತೆ. ಮಸಾಲೆ ರೆಡಿಯಾದ ನಂತರ ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಿಕೊಂಡು ಯೂಶ್ವಲಿ ಮಸಾಲ ಅಂದರೆ ಎಟ್ಟಿನ ಹಾಕಿ ಬೇಯಿಸ್ಕೊಂಡು ಆನಂತರ ಮಸಾಲ ಹಾಕ್ತೀನಿ. ಇದನ್ನ ಇನ್ನೊಂದು ಥರ ಕೂಡ ಮಾಡ್ತಾರೆ ಕೆಲವರು. ಈ ಹಸಿ ಮಸಾಲ ಇರುತ್ತಲ್ವ, ಅದಕ್ಕೆ ಈರುಳ್ಳಿ ಕಟ್ ಮಾಡಿ ಹಾಕಿ ಉಪ್ಪು ಹಾಕಿ ಬೇಯಿಸ್ಲಿಕ್ಕಿಟ್ಟು ಕೊನೆಗೆ ಬೇಕಾದರೆ ಸಿಗಡಿ ಮೀನನ್ನು ಹಾಕಿ ಅಥವಾ ಮೀನನ್ನು ಹಾಕಿ ಬೇಯಿಸ್ತಾರೆ. ಅದು ಒಂದು ಸ್ಟೈಲ್. ಇದು ನಾನು ಈ ಥರ ಮಾಡ್ತೇನೆ. ಯಾಕಂತಂದರೆ ಸ್ವಲ್ಪ ಈ ಸಿಗಡಿ ಮೀನಿದೆಯಲ್ಲ, ಅದು ಚೆನ್ನಾಗಿ ಬೇಯಲಿ ಅಂತ, ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಹೀಗೆ ಮಾಡ್ತೇನೆ. ನೀವು ಹೇಗೆ ಬೇಕಾದರೂ ಮಾಡ್ಬೋದು. ಮಸಾಲ ಹಾಕಿ ಅದಕ್ಕೆ ನೀರು ಎಷ್ಟು ಬೇಕು ಹಾಕಿ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನೋಡಿಕೊಂಡು, ತುಂಬ ಬೇಡ, ಅದಕ್ಕೆಷ್ಟು ಬೇಕು ನೋಡಿಕೊಂಡು ಮಸಾಲನ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ತೆಳ್ಳಗೆ ಬೇಡ, ತುಂಬ ದಪ್ಪ ಬೇಡ, ಮೀಡಿಯಮ್ ಇದ್ದರೆ ಅನ್ನಕ್ಕೂ ಸರಿ ಇರುತ್ತೆ. ಇಡ್ಲಿ ಸಣ್ಣ ಅಂತೀವಲ್ವ, ಅದು ತಿನ್ನೋದಕ್ಕೂ ಸರಿ ಇರುತ್ತೆ. ನೀರು ದೋಸೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿಸ್ಕೊಳ್ಳಿ. ಮಸಾಲ ಹಾಕಿದ ನಂತರ ತುಂಬ ಜಾಸ್ತಿ ಕುದಿಸೋದೇನು ಬೇಕಾಗಿಲ್ಲ. ಯಾಕಂತಂದರೆ ಈ ಎಟ್ಟಿ ಅಥವಾ ಸಿಗಡಿ ಮೀನು ಆಲ್ರೆಡಿ ಬೆಂದಿದೆ. ನಾನು ಈ ಥರ ಮಾಡ್ಕೊತೀನಿ. ಕುಚ್ಚಲಕ್ಕಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ವೈಟ್ ರೈಸ್ಗೆ ಯೂಸ್ ಮಾಡ್ಬೋದು. ನಿಮ್ಮ ಕಡೆ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಎಲ್ಲಿಂದ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ನಿಮಗೆ ಯಾವ ವೀಡಿಯೋ ಬೇಕು ಅನ್ನೋದನ್ನು ಕೂಡ ಹೇಳಿ ನನಗೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿ.